ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಸಂಪಿಗೆದಡಿ ತರವಾಡು ಮನೆಯ ಗೃಹ ಪ್ರವೇಶ ನಡೆಯಿತು. ಈ ಹಿಂದೆ ಜೀರ್ಣಾವಸ್ಥೆಯಲ್ಲಿದ್ದ ಮನೆಯನ್ನ ತೆರವು ಮಾಡಿ ಕುಟುಂಬಸ್ಥರೆಲ್ಲರ ಸಹಕಾರದೊಂದಿಗೆ ಸುಸಜ್ಜಿತವಾದ ತರವಾಡು ಮನೆಯನ್ನ ನಿರ್ಮಿಸಿದ್ದು, ಶಾಸ್ತ್ರೋಕ್ತವಾಗಿ ಗೃಹ ಪ್ರವೇಶ ಕಾರ್ಯ ನೆರವೇರಿತು. ಬೆಳಗ್ಗೆ ತುಳಸಿ ಕಟ್ಟಿಯಲ್ಲಿ ಪೂಜೆ ನಡೆದು ತುಳಸಿ ಗಿಡ ನೆಟ್ಟು ಗೃಹ ಪ್ರವೇಶ ಕಾರ್ಯಕ್ರಮ ನಡೆಯಿತು. ಬಳಿಕ ಧರ್ಮದೇವಗಳಾದ ಮೈಸಂದಾಯ, ಮರ್ಲು ಚುಮಾದಿ ಹಾಗೂ ಕೊರತಿ ದೈವಗಳ ಪ್ರತಿಷ್ಠೆ ನಡೆದು ಕಲಶಾಭಿಷೇಕ ನಡೆಸಲಾಯಿತು. ಬಳಿಕ ಮಹಾಪೂಜೆ ನೆರವೇರಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಸಂಪಿಗೆದಡಿ ಪದ್ಮನಾಭ ರೈ, ಟಿಆರ್ ಪೂಂಜಾ, ರಾಜೀವ್ ಆಳ್ವಾ ಸಂಪಿಗೆದಡಿ, ಬಾಬು ಆಳ್ವಾ ಸಂಪಿಗೆದಡಿ, ಹರೇಕಳ ಗುತ್ತಿನ ವಿಖ್ಯಾತ್ ಬಳ್ಳಾಲ್, ಡೆಬ್ಬಿಲಿ ಗುತ್ತು ಮೋಹನ್ ದಾಸ್ ರೈ, ಮಹಾಬಲ ಹೆಗಡೆ ಡೆಬ್ಬಿಲಿ, ಅಲೆಮಾರಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇನೋಳಿ ಸೋಮನಾಥ ದೇವಸ್ಥಾನದ ಆಡಳಿತ ಮುಕ್ತೇಸರ ಚಂದ್ರಹಾಸ್ ಪೂಂಜಾ, ರಮೇಶ್ ಚಂದ್ರ ಆಳ್ವಾ, ಭಾವಂತಕೋಡಿ, ಜಗನ್ನಾಥ್ ಸಾಮನಿ, ದೇವರಾಜ್ ರೈ, ಮನೋಹರ್ ಶೆಟ್ಟಿ ನಡುಕಂಬಳಗುತ್ತು, ನಂದರಾಮ್ ರೈ, ಬ್ರಿಜೇಶ್ ಸದಾಶಿವ ಸಾಮನಿ, ಮೋಹನ್ ನಾಯಕ್ ಕುರ್ನಾಡು ಗುತ್ತು, ಬಾಲಕೃಷ್ಣ ನಾಯಕ್, ಕೊರಗಜ ಆದಿಸ್ಥಾನ ಕುತ್ತಾರು ಇಲ್ಲಿನ ಆಡಳಿತ ಮುಕ್ತೇಸರಾದ ರವೀಂದ್ರ ಪೂಂಜಾ, ಉಮಾಮಹೇಶ್ವರ ದೇವಸ್ಥಾನದ ಮೂಡುಶೆಡ್ಡೆ ಆಡಳಿತ ಮುಕ್ತೇಸರಾದ ಮಂಜುನಾಥ್ ಭಂಡಾರಿ ಮೂಡುಶೆಡ್ಡಿ, ಶ್ರೀಧರ್ ಶೆಟ್ಟಿ ಉಪ್ಪಳ ಮತ್ತಿತರ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು. ಹರೇಕಳ ಗ್ರಾಮದಲ್ಲಿ ಇವತ್ತು ಊರಿಗೆ ಯಾಕಂದರೆ ಬಹಳ ವರ್ಷಗಳಿಂದ ಜೀರ್ಣಾವಸ್ಥೆಯಲ್ಲಿದ್ದಂತಹ ಅರ್ಧನಾರೀಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಪುನರ್ ನಿರ್ಮಾಣ ಮಾಡಿ, ಜೊತೆಗೆ ಸಂಪಿಗೆದಡಿಯ ಮೂಲ ಮನೆ ಅದು ಜೀರ್ಣಾವಸ್ಥೆಯಲ್ಲಿತ್ತು. ಅದನ್ನು ಕುಟುಂಬಸ್ಥರೆಲ್ಲ ಸೇರಿ ಹಿರಿಯರ ತರವಾಡು ಮನೆಯನ್ನು ಹೊಸದಾಗಿ ಕಟ್ಟಿದಂಥ ಈ ಮನೆಯ ಗೃಹ ಪ್ರವೇಶ ಇವತ್ತು ಎಲ್ಲ ಕಡೆ ಎಲ್ಲರಿಗೂ ತಮ್ಮ ಹಿರಿಯರ ಮನೆಯನ್ನು ಉಳಿಸಿಕೊಳ್ಳಬೇಕು, ಸಂಸ್ಕೃತಿ ಉಳಿಬೇಕು. ಇಡೀ ಕುಟುಂಬಸ್ಥರು ವರ್ಷದಲ್ಲಿ ಕೆಲವು ದಿನ ಆದರೂ ಒಟ್ಟಿಗೆ ಸೇರಿಕೊಂಡು ಸಂಬಂಧಗಳನ್ನು ಉಳಿಸಬೇಕು ಅಂತ ಹೇಳುವ ಒಂದು ಒಳ್ಳೆಯ ಉದ್ದೇಶದಿಂದ ಎಲ್ಲ ಕಡೆ ಜೀರ್ಣೋದ್ಧಾರಗಳು, ಹೊಸ ಮನೆಗಳು ಆಗ್ತಾ ಇವೆ. ಪಾವೂರು, ಹರೇಕಳ ಹಾಗೂ ಅಂಬ್ಲಮಗಲ್ ಈ 3 ಗ್ರಾಮಗಳ ಮಧ್ಯೆ ಹರೇಕಳ ಗ್ರಾಮದಲ್ಲಿ ಸಂಪಿಗೆ ಗಡಿ ಎಂಬ ಒಂದು ಪ್ರದೇಶದಲ್ಲಿ ಈ ನಮ್ಮ ಮನೆತನದವರು ವಾಸವಾಗಿದ್ದರು. ಆ ಸಂದರ್ಭದಲ್ಲಿ ಆದ ಪ್ರದೇಶದಲ್ಲಿ ಶಿವ ಸಾನ್ನಿಧ್ಯ ಒಂದು ಅಳಿದು ಹೋಗಿತ್ತು. ಆ ಅಳಿದು ಹೋದಂಥ ಶಿವ ಸಾನ್ನಿಧ್ಯ ಬೇರೆಯವರ ಕೈಗೆ ಸೇರಿದ್ದರಿಂದ ಅಲ್ಲಿ ಉಳಿಯಿತು. ನಮ್ಮ ಸಂಪಿಗೆದಡಿ ಮನೆತನದವರು ಹಿರಿಯರಾದಂಥ ಶ್ರೀ ಕೋಟೆನ್ನಾಳ್ವ, ದಿವಂಗತ ಕೋಟೆನ್ನಾಳ್ವರು ಅದನ್ನು ಜೀರ್ಣೋದ್ಧಾರಗೊಳಿಸಬೇಕು, ದೇವಸ್ಥಾನವನ್ನು ಮಾಡಬೇಕು ಮತ್ತು ಹಿರಿಯರ ತರವಾಡು ಮನೆಯನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ಪ್ರಯತ್ನಪಟ್ಟರು. ಆಗಿನ ದೇವರ ಆ ಸಂದರ್ಭದಲ್ಲಿ ಅವರಿಗೆ ಆ ದೇವರ ಒಂದು ಆಶೀರ್ವಾದ, ದೇವರ ಪ್ರತಿಷ್ಠಾಪನೆ ಯೋಗ ಬರದೇ ಇದ್ದುದರಿಂದ ಅದು ಮುಂದಕ್ಕೆ ಹಾಗೆ ಉಳಿಯಿತು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.